ಅರಸರಿಗೆ ಮಾತ್ರ ಅಮೃತ ವರ್ಷಣ. ನಿಮ್ಮಂಥ ಪಾಪಿಗಳಿಗೆ ವಿಷವನ್ನು ಹಾರುವಂಥ ಕೋರ್ಕೊಂಡದ ವಿಷ. ಅಮೃತ ವರ್ಷಿಣಿ ನೀನೊಬ್ಬಳೆ ಅಬಾಲೆ ವೈದ್ಯರ ರೂಪಧಾರಿ ದರ್ಶನ ಈ ಮುಲೆ ಭುವನೇಶ್ವರನ ಸಂಹಾರ ಮಾಡೋದು ಅಷ್ಟು ಸುಲಭವಲ್ಲ. ನಿನ್ನ ಈ ಎಂಟನೆಯ ಗುಂಡಿಗೆ ಗಂಡಸ್ತಿಗೆ ನಾನು ನಿಜವಾಗಿಯೂ ಮೆಚ್ಚಿಕೊಳ್ಳುತ್ತೇನೆ. ಇಷ್ಟು ವರ್ಷಗಳ ಕಾಲ ನನ್ನ ತಂದೆಗೆ ದ್ರೋಹ ಮಾಡಿ ಸಂಪಾದನೆ ಮಾಡ್ತಿಲ್ಲ ಆ ಬೇವರ್ಸಿ ಹಣ. ಕೇವಲ 24 ಗಂಟೆಗೆ ಸಂಪಾದಿಸುವಲ್ಲ. ನೋಡ್ತಾ ಇರು, ಇನ್ನು ಮುಂದೆ ಈ ಯುಗದಲ್ಲಿ ಈ ಅವರಿಂದಲೇ ಬುಲೆಟ್ ಬೋಧಿಸುವ ಯುಗ ಸಮಾಪ್ತಿಯಾದ ಕಾಲಕ್ಕೂ ಮರಿಬೇಡ ನೀನು. ಯುಗ ಸಮಾಪ್ತಿ ಸಂಹಾರ ಮಾಡುವ ಮೊದಲು ಸಂಸಾರ ಮಾಡಲು ಹೆದರುವನಲ್ಲ ಈ ಭುವನೇಶ್ವರ. ಈ ಭೂಗಲ ಲೋಕದ ಭದ್ರ ಕೋಟೆಯ ಭದ್ರ ಪೀಠದಲ್ಲೇ ಭದ್ರೇಶನಾಗಿ ಬರೆಯುತ್ತಿರುವ ನನಗೆ ನಿನ್ನಂತ ಅಡ್ಡದೊಡ್ಡ ಹೆಣ್ಣಿನೊಂದಿಗೆ ಸಾವಿನ ಆಟ ಆಡೋದು ತುಂಬಾ ಇಷ್ಟ. ಕಲಿಯುಗದ ಭುವನೇಶ್ವರ ನೋಡು, 7 ಸಮುದ್ರಗಳ ಮಧ್ಯ ಲೋಹದ ಕೋಟೆನ ಕಟ್ಕೊಂಡು ಜೀವಿಸ್ತಾ ಇದ್ರೆ ಆ ತ್ರಿಪುರ. ಆ ತ್ರಿಪುರನ್ನ ಈಶ್ವರ ಸಂಹಾರ ಮಾಡಿದ್ದು ನಿನಗೆ ಗೊತ್ತಿರಬೇಕಲ್ಲ. ತಿವಿಂಜಾಂಗನೆ ಇನ್ನೊಂದಿಗೆ ಪುರಾಣದ ಕಥೆ ಕೇಳುವ ಈ ಭುವನೇಶ್ವರನಿಗೆ ಇಲ್ಲ. ಹಿಂದಿನ ಘಟನೆಯನ್ನು ಮರೆತು ನನ್ನೊಂದಿಗೆ ವಿಷಯ